ಸಹಕಾರಿ ಸಂಘದ ಇಫ್ಕೋ ಟೋಕಿಯ ಜನರಲ್ ಇನ್ಶೂರೆನ್ಸ್ ಕಂಪನಿಯ ನೂತನ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಕ್ಲೇಮ್ಗಳು ಬಂದಾಗ ವಿಮಾ ಸಂಸ್ಥೆಗಳು ಜನರ ಬಳಿಗೆ ತೆರಳಿ ಅವುಗಳನ್ನು ಶೀಘ್ರ ಕೊಡಿಸುವ ಪ್ರಯತ್ನ ಮಾಡಬೇಕು. ಆದರೆ ಇಂದು ವಿಮಾ ಕಂಪನಿಗಳು ಪಾಲಿಸಿ ಮಾಡುವುದಕ್ಕೆ ಮಾತ್ರ ಸೀಮಿತ ಜನರ ಬಳಿಗೆ ತೆರಳುತ್ತಿವೆ. ಕ್ಲೇಮ್ಗಳು ಬಂದಾಗ ಜನರಿಗೆ ಕಂಪನಿಗಳ ಸೇವೆ ಸಹಕಾರ ಕಡಿಮೆಯಾಗುತ್ತಿದೆ. ದೇಶದ ಜಿಡಿಪಿ ಇಳಿಮುಖ ಆಗುತ್ತಿದೆಯಾದರೂ ಸಹಕಾರಿ ವ್ಯವಸ್ಥೆಯು ಬಲಿಷ್ಠವಾಗಿ ಬೆಳೆಯುತ್ತಿದೆ. ಸಹಕಾರಿ ಸಂಸ್ಥೆಗಳು ಮತ್ತು ಕೃಷಿಕರು ಇಫ್ಕೋ ಟೋಕಿಯ ಸಂಸ್ಥೆಗಳಲ್ಲಿ ವಿಮೆ ಮಾಡಿಸುವ ಮೂಲಕ ಸಂಸ್ಥೆಗಳನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಎಂದು ಹೇಳಿದರು. ದೇಶದ ರೈತರ ಕೃಷಿಕರ ಏನು ರಸಗೊಬ್ಬರದ ಒಂದು ಬೇಡಿಕೆಯನ್ನು ಪೂರೈಸುವುದಕ್ಕೋಸ್ಕರ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭಿಸಲ್ಪಟ್ಟ ಇಫ್ಕೋ ಸಂಸ್ಥೆ ಇವತ್ತು ದೇಶ ಮಾತ್ರ ಅಲ್ಲ ವಿದೇಶದಲ್ಲಿಯೂ ಕೂಡ ತನ್ನ ಆಡಳಿತವನ್ನು ನಡೆಸುತ್ತಾರೆ. ದೇಶದ ರೈತರಿಗೆ ಬೇಕಾಗುವಂಥ ರಸಗೊಬ್ಬರವನ್ನು ಪೂರೈಸುವ ಜೊತೆಗೆ ಇನ್ನೂ ಹಲವು ವಿಭಾಗಗಳನ್ನು ಅದರ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದ ಹರಿಶ್ಚಂದ್ರ ಮತ್ತು ಜಯರಾಜ್ ರೈ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರವೀಂದ್ರನಾಥ್, ಇಫ್ಕೋ ಟೋಕಿಯೋ ಸಂಸ್ಥೆಯ ಕರ್ನಾಟಕ ರಾಜ್ಯ ಮುಖ್ಯಸ್ಥ ರಾಹುಲ್ ಸಾಧು ಮತ್ತಿತರರು ಉಪಸ್ಥಿತರಿದ್ದರು.